ಅಲ್ಲ ಮಾನ್ಯ ಸಭಾಧ್ಯಕ್ಷರೇ, ಅದರಲ್ಲೇ ಮಾತಾಡಬಹುದು, ರಾಜ್ಯಪಾಲರ ಭಾಷಣದಲ್ಲಿ ಮಾತಾಡಬಹುದು. 5 ಗ್ಯಾರಂಟಿಗಳು ಅದರಲ್ಲೇ ಇದ್ದಾವೆ. ಈಗ ಸಬ್ಮಿಷನ್ ಬೇಕಾದ್ರೂ ಮಾತಾಡಬಹುದು. ಪ್ರಿಲಿಮಿನರಿ ಮಾತಾಡಬಹುದು, ರಾಜ್ಯಪಾಲರ ಭಾಷಣದಲ್ಲೇ ಮಾತಾಡಿ. ನೋಡಿ, ಈಗ ಅವರೊಂದು ಪ್ರಸ್ತಾವನೆ ಮಾಡಿದ್ದಾರೆ. ನಿಮ್ಮ ಕೂಡ 69 ನೀವು ಏನು ಇವತ್ತು ನಿಲುವಳಿ ಕೊಟ್ಟಿದ್ದೀರಿ ಅದನ್ನು ಕೂಡ 69 ಕನ್ವರ್ಟ್ ಮಾಡಿ ಮತ್ತೆ ನಾವು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇವೆ. ಫಸ್ಟ್ ಈಗ ಒಂದು ಪ್ರಸ್ತಾವನೆ ಮತ್ತು ಅನುಮೋದನೆ ನಡೀಲಿ, ತದನಂತರ ನೀವು ಅದನ್ನು ಎಷ್ಟು ಚರ್ಚೆಗೆ ಅವಕಾಶ ಮಾಡಿ. ಪ್ರಸ್ತಾವನೆ ಅನುಮೋದನೆ ಆಮೇಲೆ ಮಾಡಿ, ನಮ್ಮದನ್ನು ಮೊದಲು ತಗೊಳ್ಳಿ, ಆಮೇಲೆ ನಾವು ಅದಕ್ಕೆ ಕೋಆಪರೇಷನ್ ಕೊಡ್ತೇವೆ, ಪ್ರಸ್ತಾವನೆಗೆ ಅನುಮೋದನೆ ಕೊಡ್ತೇವೆ. ಹೌದು, ಸಭಾಧ್ಯಕ್ಷರೇ, ನಮ್ದು ಈಗಾಗಲೇ 69 ಕನ್ವರ್ಟ್ ಮಾಡಿದಿರಿ. ಈಗಾಗಲೇ ಇದು 6ನೇ ಗ್ಯಾರಂಟಿ ನಾವು ಹೇಳ್ತಾ ಇರೋದು. ದಯಮಾಡಿ ಇದು ಗಂಭೀರವಾದಂಥ ವಿಷಯ. ನಮ್ಮ ತೆಂಗು ಬೆಳೆಗಾರರು ಇವತ್ತು ನಾಶ ಆಗಿದ್ದಾರೆ. 8 ರೂಪಾಯಿ 9 ರೂಪಾಯಿ. ಆಯ್ತು, ನೀವು ಮಾತಾಡಿ, ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಹೇಳ್ತೇವಲ್ಲ. ಈಗ ಇಲ್ಲೊಂದು ಪ್ರಸ್ತಾವನೆ ಮತ್ತು ಅನುಮೋದನೆ ನಡೀಲಿ, ಅದನ್ನು ಮುಗಿಲಿ ಅಲ್ಲ. ಯಾಕೆ ನೀವು ಸಭಾಧ್ಯಕ್ಷರೇ, ದಿನಕ್ಕೆ ನಿಯಮ 60ರಲ್ಲಿ ಒಂದೇ ಪ್ರಸ್ತಾವನೆ ತಳಕ್ಕೆ ಅವಕಾಶ ಇಲ್ಲ. ಸನ್ಮಿತ್ರರ ಮೇಲೆ ಸ್ವಲ್ಪ ಪ್ರೀತಿ ಇರಲಿ, ಗಂಭೀರವಾಗಿ ತಗೋಬೇಕಿದು. ಸನ್ಮಿತ್ರರ ಮೇಲೆ ಸ್ವಲ್ಪ ಪ್ರೀತಿ ಇರಲಿ, ಕೊನೆಗೆ ನಾವೇ ನಿಮ್ ಜೊತೆಗಿರೋದು. ಈಗ ನಾನೆಲ್ಲ ಪ್ರತಿಪಕ್ಷ ಮಿತ್ರರಿಗೆ ಹೇಳಿದಷ್ಟೇ, ನಿಯಮಾವಳಿ ಪ್ರಕಾರ ಇದನ್ನು ನಡೆಸ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿ ಕೊಡಿ. ಖಂಡಿತವಾಗಿಯೂ ನಿಮಗೆ ಈ ಎಲ್ಲ ವಿಚಾರಗಳು ಏನು ತಾವು ಪ್ರಸ್ತಾವನೆ ಕೊಟ್ಟಿದ್ದೀರಾ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ಖಂಡಿತವಾಗಿ ನಾನು ಕೊಡ್ತೇನೆ. ಈಗ ಒಂದು ಪ್ರಸ್ತಾವನೆ ಮಾಡಲಿ, ಅದು ಅನುಮೋದನೆ ಆಗಲಿ, ಮತ್ತೆ ಅವರು ಚರ್ಚೆ ಆದ ನಂತರ ಖಂಡಿತವಾಗಿ ನಿಮ್ಮ ಚರ್ಚೆ ತಗೊಳ್ಳುವ. ಈಗಾಗಲೇ ಬೆಳಿಗ್ಗೆಯಿಂದ ಎಲ್ಲ ಪ್ರಿಲಿಮಿನರಿ ಸಬ್ಮಿಷನ್ ಕೊಟ್ಟದೆಲ್ಲ ಆಗಿದೆ, ಏನು ಬಾಕಿ ಇಲ್ಲ, ಹೇಳಿದೆಲ್ಲ ಹೇಳಿ ಆಗಿ ಬಿಟ್ಟಿದ್ದೇನು, ಎಲ್ಲ ಕೂಡ ಇವತ್ತು ಆಗಿದೆ ಅಲ್ಲ. ನೀವು ಯಾಕೋ ಆ ಕಡೆ ವಾಲ್ತಾ ಇದ್ದೀರಲ್ಲ ಸರ್, ಸ್ವಲ್ಪ ಈ ಕಡೆ ನೋಡ್ಬೇಕಲ್ಲ ಸರ್. ಪೂರ್ತಿ ಆ ಕಡೆ ವಾಲಿದ್ರೆ ಹೆಂಗೆ ಸರ್, ಈ ಕಡೆ ವಾಲ್ಬೇಕಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ, ನಾನು ಪ್ರಿಲಿಮಿನರಿ ಸಬ್ಮಿಷನ್ ಆದಾಗ ನೀವು ಯಾವಾಗಲೂ ಜನಪರ ಅಂತ ನಮ್ಗೆ ಗೊತ್ತಿದೆ. ನೀವು ಯಾವಾಗಲೂ ಬಡವರ ಪರವಾಗಿ ಜನಪರವಾಗಿರುವಂಥದ್ದು ನಮ್ಮ ಸಂಪೂರ್ಣ ಮನವರಿಕೆ ಇದೆ. ನಾನು ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿದಾಗ ನೀವು ಕೂಡ ಸರ್ಕಾರಕ್ಕೆ ಕಿವಿ ಹಿಂಡಿ ಹೇಳ್ತೀರಿ, ಇದು ಸರಿಯಲ್ಲ, ನೀವು ಮಾಡಿರೋದು ಸರಿಯಲ್ಲ, ಸರಿ ಮಾಡಿ ಅಂತ ನಿಮ್ಮಿಂದ ಆದೇಶ ಹೋಗ್ತಿದೆ. ಆ ವಿಶ್ವಾಸ ನಮಗಿದೆ. ನಮ್ಮ ಹಿರಿಯ ಮಿತ್ರರ ಬಗ್ಗೆ ನಮ್ಗೆ ಭಾಳ ವಿಶ್ವಾಸ ಇದೆ. ಅದನ್ನು ನೀವು ಮಾಡೋಕ್ಕೆ ಅವಕಾಶ ಕೊಡಿ. ನಮ್ಮ ಮಾತು ಕೇಳಿದಾಗ ನೀವು ಕೂಡ ಅದಕ್ಕೆ ಬೆಲೆಗೂಡಿಸ್ತೀರಿ. ನಿಮ್ಮ ಎಲ್ಲ ಸ್ವಲ್ಪ ನೀವು ಸಪ್ಲೈ ಇದ್ದಾಗ ಹೆಂಗ್ ಅಕ್ಕಿ ಕೊಟ್ರಿ ಅಂತ ಗೊತ್ತು. ನಾವು ಅಕ್ಕಿ ಬಗ್ಗೆ ಬೆಳಕು ಚೆಲ್ಬೇಕಲ್ಲ ನಿಮಗೆ. ನೀವು ಕನ್ವಿನ್ಸ್ ಆಗ್ತೀರವಾಗ ಏನು ಅಂತ ಅದು ಒಂದೇ ಅಲ್ಲ, ಅವಕಾಶನೇ ಕೊಡಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಗೆ ಅಕ್ಕಿ ಕೊಟ್ಟ ಬಗ್ಗೆ ನಿಮ್ಗೆ ಮರೀಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ನಾವು 7 ಕೆಜಿ ಕೊಟ್ಟಿದ್ದು ಮತ್ತೆ ಅದು 5ಕ್ಕೆ ಬಂತು, ಮರೀಲಿಕ್ಕೆ ಹೇಗೆ ಸಾಧ್ಯ? ಅಲ್ಲ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ನಿರಂಕಾಶ ಆಗಬಾರ್ದು. ಅಂಕುಶ ಮಾಡುವಂತ ಶಕ್ತಿ ನಿಮ್ಗೆ ಒಬ್ಬರಿಗೆ ಇರೋದು ಈ ಸದನದಲ್ಲಿ, ಬೇರೆ ಯಾರಿಗೂ ಇಲ್ಲ. ಸರ್ಕಾರದ ಮೇಲೆ ಅಂಕುಶ ಪ್ರಯೋಗ ಮಾಡೋದು ನಿಮ್ಗೆ ಒಬ್ಬರಿಗೆ ಹಕ್ಕಿರೋದು. ಅದಕ್ಕೆ ಮೊದಲನೇ ದಿವಸನೇ ನಿಮ್ಮ ಅಂಕುಶವನ್ನ ಪ್ರಯೋಗ ಮಾಡಿ ಸ್ವಲ್ಪ ಕಿವಿ ಹಿಂಡಿ ಅವ್ರಿಗೆ ಮಾಡಬೇಕು. ಆ ನಿರೀಕ್ಷೆ ನಿಯಮಕ್ಕೆ ಅನುಸಾರವಾಗಿ ನಾನು ಮಾಡ್ಬೇಕಲ್ಲ, ನಿಯಮ ಮೀರಿ ಮಾಡ್ಲಿಕ್ಕೆ ಆಗ್ತದಾ? ನಿಯಮ ಒಳಗಡೆ ನಾನು ಹೇಳ್ತೇನೆ. ನೀವು ನಿಯಮ ಏನೇ ಸಲಹೆ ಸೂಚನೆ ಕೊಟ್ಟರು ಕೂಡ ಅದನ್ನು ನಾನು ಖಂಡಿತವಾಗಿ ಪಾಲಿಸ್ತೇನೆ. ಈಗ ಅದೊಂದು ನಿಯಮ ಪ್ರಕಾರ ಏನಾಗಿದೆ ಅಂತ ಹೇಳಿ ನೋಡಿ, ನಿಮ್ಗೆ ನನಗಿಂತ ನಿಯಮ ಬಹಳ ಚೆನ್ನಾಗಿ ಗೊತ್ತಿದೆ. ಒಂದು ದಿವಸ 2 ನಿಲುವಳಿ ಸೂಚನೆ ಬರುವುದಿಲ್ಲ. ಫಸ್ಟ್ ಆಗಿ ನಿಲುವಳಿ ಸೂಚನೆ ಅವರು ಇವತ್ತು ಕೊಟ್ಟಿದ್ದಾರೆ. ಅದಾಗ ಈಗ ಮೊದಲೊಂದು ಆದಿತ್ಯವರು ಪ್ರಸ್ತಾವನೆ ಮಾಡಿದ್ದಾರೆ, ಅದನ್ನು ನಾವು 69 ಕನ್ವರ್ಟ್ ಮಾಡಿದ್ದೇವೆ. ಈ ಮಧ್ಯೆ ನಾನು ಹೇಳಿ ಅಂತ ಇದ್ದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯಪಾಲ ಭಾಷಣಕ್ಕೆ ಪ್ರಸ್ತಾವನೆ ಅನುಮೋದಿಸುವವರು ಮಾತಾಡಿ ತಕ್ಷಣ ಅವ್ರು ಮೊದಲು ಕೊಟ್ಟಂತ ಅಜೈನ್ಮೆಂಟ್ ಮೋಷನ್ ಬಗ್ಗೆ ಚರ್ಚೆ ಖಂಡಿತವಾಗಿ ನಾನು ನಿಮಗೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಸರ್, ಮಾನ್ಯ ಅಧ್ಯಕ್ಷ, ಅಲ್ಲ, ನಾವು ಇರುವುದೇ ನಿಮಗಾಗಿ ಅಲ್ಲ. ಮಾನ್ಯ ಅಧ್ಯಕ್ಷ, ರಾಜ್ಯಪಾಲರದು ಈ ಸರ್ಕಾರದ ಮೊದಲ ಅಧಿವೇಶನ. ವಿರೋಧ ಪಕ್ಷದವ್ರನ್ನ ನೀವು ಹಿಂಗ್ ಕೂರಿಸಿ ಅದನ್ನ ಮೂವ್ ಮಾಡಿದ್ರೆ ಗೌರವ ಬರುತ್ತಾ ಸರ್ಕಾರಕ್ಕೆ? ಅಲ್ಲ, ನನ್ ಕೂಡ ಗೌರವ ಬರುತ್ತಾ? ಅಲ್ಲ ಸುನೀಲ್, ನಮ್ ಕೂಡ ಅಧಿವೇಶನದಲ್ಲಿ ನೀವು ಎಲ್ಲರನ್ನು ಕನ್ವಿನ್ಸ್ ಮಾಡಿ ಸದನ ನಡೆಸಬೇಕು. ಅಲ್ಲ, ದಯಮಾಡಿ ಸರ್ಕಾರ ಅಲ್ಲ ನೋಡಿ ಅಧ್ಯಕ್ಷ, ನಮ್ಗೆಲ್ಲ ಪ್ರತಿಷ್ಠೆ, ಅವ್ರ ಪ್ರತಿಷ್ಠೆ ಆಗಿದೆ, ನಮ್ಗೆಲ್ಲ ಪ್ರತಿಷ್ಠೆ ಮಾಡಿ. ಗವರ್ನರ್ ಅಡ್ರೆಸ್ ಅಲ್ಲಿ ನೀವು ಎಲ್ಲಿ ಆಕಾಶ್ ಗಂಟ ಮಾತಾಡಿ, ಆಕಾಶ್ವರೆಗೂ ಮಾತಾಡಿ, ಯಾರು ಬೇಡ ಅಂತ ಹೇಳ್ತಾರೆ.
ಆಯ್ತು, ಈಗ ಮಾತಾಡಿ, ಯಾರು ಬೇಡ ಏನಿದೆ? ಅಂದ್ರೆ ಏನ್ ಪ್ರೆಸ್ಟೇಜು? ಈಗ ಬಹಳ ಸ್ಪಷ್ಟ ಏನಿದೆ, ಸ್ವಲ್ಪ ಹೊತ್ತು ಈಗ ಪ್ರಸ್ತಾವನೆ ಮತ್ತು ಅನುಮೋದನೆ ಬಹಳ ವೇಗದಲ್ಲಿ ಮುಗಿತದೆ. ಇದು ಅವಕಾಶ ಇಲ್ಲ, ಪ್ಲಸ್ ಅವರು ಅವಕಾಶ ಇಲ್ಲ. ನೀವು ಅದಕ್ಕೆ ಸಪರೇಟ್ ಮಾಡಕ್ ಹೋಗ್ಬೇಡಿ. ಅವ್ರು ಏನಾದ್ರು ಮೊದಲೇ ಈಲ್ಡ್ ಆಗಿದ್ರೆ ದೇ ಡಿಡ್ ನಾಟ್ ಅಲೋ ಯು ಟು ಮೇಕ್ ಎ ಕ್ವಶನ್ ಅವರು ಮಾಡಕ್ಕಾಗಿಲ್ಲ. ಅವ್ರು ರಾಜಕಾರಣ ಮಾಡ್ಬೇಕು, ರಾಜಕಾರಣ ಮಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ಕ್ವಶನ್ ಅವರ್ ಮುಗಿದಿದೆ, ವರದಿಗಳನ್ನು ಒಪ್ಪಿಸಿದ್ದಾರೆ, 0 ಅವರ್ ಆಗಿದೆ. ಸರ್ಕಾರ ಯಾಕೆ ಮೊಂಡಾಟ ಮಾಡ್ತಾ ಇದೆ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಹಠ ಹಿಡಿತಾ ಇದ್ದಾರೆ? ಈಗ ಇಲ್ಲ ಅಧ್ಯಕ್ಷ, ಗವರ್ನರ್ ಸ್ಪೀಚ್ ನಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಇದನ್ನು ಸ್ಪೆಸಿಫಿಕ್ ಆಗಿ ಮಾತಾಡಿ, ತೊಂದರೆ ಇಲ್ಲ ನಮ್ದು. ಸ್ಪೆಸಿಫಿಕ್ ಆಗಿ ಮುಖ್ಯಮಂತ್ರಿಗಳು ಯಾಕೆ ಬಿಡ್ತಾ ಇಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ. ನೋ ಸರ್, ಆಡಳಿತ ಸದನ ನಡೆಸಿಲ್ಲ, ಈಗ ವಿರೋಧದಲ್ಲಿದ್ದಾಗೂ ನಡೆಸ್ತಾ ಇಲ್ಲ ಅಂದ್ರೆ ಹೆಂಗೆ? ನಾವು ದೌಡ್ ಈ ವಿಷಯ ಮಹತ್ವ ಸ್ಪೆಸಿಫಿಕ್ ಆಗಿ ಮಾತಾಡಿ, ಯಾರು ನಿಲುವಳಿ ಸೂಚನೆ ಮಾಡಿರೋದು. ಸ್ಪೆಸಿಫಿಕ್ ಆಗಿ ಅದಕ್ಕಾಗಿ ಮಾತಾಡಿ, ಯಾರು ಬೇಡ ಅಂತ ಇಲ್ಲ ನಿಮ್ಗೆ. ಸಬ್ಮಿಷನ್ಗೆ ಅವಕಾಶ ಕೊಡಲ್ಲ ಅಂತಂದ್ರೆ submission ಯಾವ ಸಹಕಾರ ಸರ್ಕಾರ ಬಯಸ್ತದೆ? ನೋಡಿ, ಸಬ್ಮಿಷನ್ಗೆ ಅವಕಾಶ ಮಾಡಿಕೊಡು ಎಲ್ಲಿಯೂ ಕೂಡ ಹೇಳಿಲ್ಲ. ಆದ್ರೆ ಇರೋ ಒಂದು ದಿವಸದಲ್ಲಿ 2 ನಿಲುವಳಿ ಸೂಚನೆ ಬರ್ಲಿಕ್ಕೆ ಸಾಧ್ಯವಿಲ್ಲದಿದ್ರು ಕೂಡ ಅದಕ್ಕೆ ಶಿಕ್ಷಣ ಕನ್ವರ್ಟ್ ಮಾಡ್ತೇವಲ್ಲ, ಅದೇ ಅಲ್ಲಿ 2 ಮಾಡಿ ಮತ್ತೆ ನೀವು ಮಾತಾಡಿ. ನಾನು ಹೇಳಿದೇನಲ್ಲ ಈಗ. ಈಗ ಅಲ್ಲ, ಈಗ ತಮ್ಗೆಲ್ಲ ಕೊಡೋದು ನಾನು ಬೇಡ ಅಂತ ಹೇಳಿದ್ದೇನಾ? ನಾನು ಹೇಳಿದ್ದೇನೆ. ಈಗ ನೋಡಿ, ಯಾರು ಕನ್ಸರ್ನ್ ಹೇಳಿದ್ದೇನಿದೆ, ಅವರು ಪ್ರಸ್ತಾವನೆ ಆದ ನಂತರ ನಾವು ಮಾತಾಡುವಂತ ಹೇಳಿದ್ದೆ ಅಲ್ಲ, ನಾವು ಬೇಡ ಅಂತ ಹೇಳಿಲ್ಲಲ್ಲ. ಅಲ್ಲ ಕರೆಕ್ಟ್ ಇವ್ರೆ. ಈಗ ಈ ಪ್ರಸ್ತಾವನೆಗೆ ಅವಕಾಶ ಮಾಡಿಕೊಡಿ, ತದನಂತರ ನಾವು ಚರ್ಚೆ ಕೊಡ್ಲಿಲ್ಲ ಅಂತ ಹೇಳುದಿಲ್ಲ. ಆದ್ರೆ ಸಿಸ್ಟಮ್ ಒಂದು ನಿಯಮಾವಳಿ ಪ್ರಕಾರ ಮಾಡುವಂತ ಮಾತು ಹೇಳಿದ್ದೆ ನಾನು. ಚರ್ಚೆ ಮಾಡಬೇಡ ಅಂತ ನಾನು ಹೇಳಿದ್ದೇನೆ. ನೀವು ಚರ್ಚೆ ಮಾಡಲೇಬೇಕು, ಸರ್ಕಾರ ಚರ್ಚೆಯನ್ನು ಕೇಳಲೇಬೇಕು. ಆದ್ರೆ ನಾನು ಹೇಳೋದು ನಿಯಮಾವಳಿ ಪ್ರಕಾರ ಅವಕಾಶ ಮಾಡಿ, ಸಂಪ್ರದಾಯ ಮುರಿಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಕೆಟ್ಟ ಸಂಪ್ರದಾಯ ಸದಾ ನಿಮ್ಮ ಪ್ರಾರಂಭ ಮಾಡಲಿಕ್ಕೆ ನಮಗೆ ಅವಕಾಶ ಆಗೋದು ಬೇಡ. ಸರಿಯಾದ ಒಂದು ಸಂಪ್ರದಾಯ ಇರುವಂತ ಅವಕಾಶ ಆಗಲಿ. ಅದಕ್ಕಾಗಿ ಅಲ್ಲಿ ಅದನ್ನು ನೆಕ್ಸ್ಟ್ ಖಂಡಿತವಾಗಿ ಪ್ರಥಮ ನಿಲುವಳಿ ಅವರು ಕೊಟ್ಟ ಕಾರಣ ಅವರಿಗೆ ನಿಲುವಳಿ ಅವಕಾಶ ಕೊಟ್ಟು ನಿಮಗೆ ಖಂಡಿತವಾಗಿ ಅವಕಾಶ ಮಾಡಿ ನಾವು ಕೊಡ್ತೇವೆ ಸಂಬಂಧಪಟ್ಟ ಹಾಗೆ. ಅಲ್ಲಲ್ಲ, ನೀವೇ ಅದನ್ನ ಅರ್ಥ ಮಾಡಿಕೊಳ್ಳಿ. ನೀವು ನನ್ನನ್ನು ಒಂದು ನಿಯಮಾವಳಿಗೆ ತಪ್ಪಿ ಹೋಗಿ ಕೆಟ್ಟ ಸಂಪ್ರದಾಯ ಸ್ಥಾಪನೆ ಮಾಡೋದು ಬೇಡ. ನೀವು ಸರಿಯಾಗಿ ಅವಕಾಶ ಮಾಡಿಕೊಡಿ. ಈಗ ನಾನು ಹೇಳ್ತೆ, ಕರೆಕ್ಟ್ ಸಬ್ಮಿಷನ್ ಮಾಡ್ಲಿಕ್ಕೆ ಅವಕಾಶ ಹೇಗೆ ಅಂತ ಹೇಳಿದ್ರೆ, ಈಗ ಅಲ್ಲಿ ಒಂದು ನಿಲುವಳಿ ಸೂಚನೆ ಆಲ್ರೆಡಿ ಈಗ ಅವ್ರು ಕೊಟ್ಟಾಗಿದೆ. ಈಗ ನಾವು 69ಗೆ ಕನ್ವರ್ಟ್ ಮಾಡಿ ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೇನೆ ಅಂತ ಕೂಡ ನಾನು ಹೇಳಿದ್ದೇನೆ. ಅವ್ರದ್ದು ಮುಗಿಬೇಕಲ್ಲ, ಅವ್ರು ಚರ್ಚೆ ಮುಗಿಬೇಕು, ಮತ್ತೆ ಕೊಡ್ಬೇಕಲ್ಲ. ನಾನು ಅವರು ಫಸ್ಟ್ ಕೊಟ್ಟ ಕಾರಣ ನಾನು ಫಸ್ಟ್ ಅವ್ರಿಗೆ ಕೊಟ್ಟು ನಾನು ನಿಮ್ಗೆ ನೆಕ್ಸ್ಟ್ ನಿಮ್ಗೆ ಕೊಡುವಂತದ್ದು. ನಾವು ಕೊಡ್ತೇವಲ್ಲ, ಬೇಗ ಮುಗಿಸಬಹುದಲ್ಲ. ಅಲ್ಲ ಅಧ್ಯಕ್ಷ, ಅಲ್ಲ 16ನಲ್ಲಿ ಏನ್ ಸಬ್ಮಿಷನ್ ಇದೆ ನೋಡಿ, ಎಲ್ಲ ಕೂಡ ನಾವು ಹೇಳಿದ್ವಿ. 16ನಲ್ಲಿ ಏನಂತ ಸಬ್ಮಿಷನ್ ಇದೆ ಅಲ್ಲ ಈಗ. ಅಲ್ಲ ಅಧ್ಯಕ್ಷ, ನೀವು ಆ ಪೀಠದಲ್ಲಿ ಕೂತ್ಕೊಂಡು ನಿಮ್ ಪರಮಾಧಿಕಾರ ಇದೆ, ನೀವು ಕನ್ವರ್ಟ್ ಮಾಡಿ. ನನಗೆ ಸರಿಯಾದ ಕೆಲಸ ಮಾಡ್ಲಿಕ್ಕೆ ಪರಮಾಧಿಕಾರ ಹೋದು, ತಪ್ಪು ಕೆಲಸ ಮಾಡ್ಲಿಕ್ಕೆ ಪರಮಾಧಿಕಾರ ಇಲ್ಲಲ್ಲ. ಕಾನೂನು ನಿಯಮ ಮೀರಿ ಹೋಗ್ಲಿಕ್ಕೆ ಅಧಿಕಾರ ಇಲ್ಲ. ನಿಯಮ ಪ್ರಕಾರ ನೀವು ಹೇಳಿ ನಾನು ಮಾಡ್ತೇನೆ. ನಿಯಮ ಪ್ರಕಾರ ತಮ್ಮ ಸಲಹೆ ಸೂಚನೆ ಬರಲಿ. ಅದು ನಿಯಮ ಪ್ರಕಾರ ಇಲ್ಲದಿದ್ರೆ ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ಅವ್ರು ನೋಡಿ, ನಿಯಮ ಪ್ರಕಾರ ಇರ್ಬೇಕಂತ ಹೇಳಿ ನೀವು 20 ರೂಪಾಯಿ ಅಂತ ಹೇಳಿದ್ರೆ ಆಗ್ತದ? ಅದಕ್ಕಾಗಿ ನಾನು ನಿಮ್ಗೆ ಹೇಳುದು ಇಷ್ಟೇ. ಈಗ 69ಗೆ ಅದನ್ನು ನಾವು ಕನ್ವರ್ಟ್ ಮಾಡಿ ನಿಮ್ಗೆ ಚರ್ಚೆಗೆ ಅವಕಾಶ ಮಾಡಿ ಖಂಡಿತವಾಗಿ ನಾವು ಕೊಡ್ತೇವೆ.
ಒಂದು 10 ನಿಮಿಷದ ಮುಂದಕ್ಕೆ ಹಾಕಿದ್ದೇನೆ. 10 minutes.